ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ತೆಕ್ಕುಬಿರ್ತಿಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಸಂಚಾಲಕ ಡಿಎಸ್ಎಸ್ ಮುಖಂಡರು ಮತ್ತು ಸ್ಥಳೀಯರು ಎಣ್ಣೆ ಪಾರ್ಟಿ ಮಾಡಿದ್ದು ಸವಿತಾ ಎಂಬವರಿಂದ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಡಿಎಸ್ಎಸ್ ಮುಖಂಡ ಶ್ಯಾಮರಾಜ್ ಬಿರ್ತಿ ಮತ್ತು ಗೆಳೆಯರ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಅಂಬೇಡ್ಕರ್ ಭವನದಲ್ಲಿ ಅಭಿನಂದನಾ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಕಾರ್ಯಕ್ರಮದ ಬಳಿಕ ನಡೆದ ಎಣ್ಣೆ ಪಾರ್ಟಿ ಆಗ ಸವಿತಾ ಎಂಬವರು ವಾಕಿಂಗ್ ಮಾಡುತ್ತಿದ್ದಾಗ ಮದ್ಯಪಾನ ಮಾಡುವ ವಿಚಾರ ಗಮನಕ್ಕೆ ಬಂದಿದ್ದು, ನಾವು ಏನು ಬೇಕಾದರೂ ಮಾಡ್ತೇವೆ, ನೀವು ಯಾರು ಎಂದು ದಬ್ಬಾಳಿಕೆ ಮಾಡಿದ್ದಾರೆ. ಅಂಬೇಡ್ಕರ್ ಭವನದ ದುರುಪಯೋಗವಾಗಿದೆ, ದೂರು ನೀಡಿದ್ದೇನೆ. ಅಂಬೇಡ್ಕರ್ ಭವನಕ್ಕೆ ಮಾಡಿದ ಅವಮಾನ ಇದು ಎಂದು ಸವಿತಾ ಶಂಕರ್ ಹೇಳಿಕೆ ನೀಡಿದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಘಟನೆ ಕುರಿತು ಪ್ರಕರಣ ದಾಖಲಾಗಿದೆ. ಅಕ್ರಮ ಪ್ರವೇಶ, ಅಂಬೇಡ್ಕರ್ ಭವನಕ್ಕೆ ಅವಮಾನ, ಜೀವ ಬೆದರಿಕೆ, ಅಕ್ರಮ ಕೂಟದ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಮ್ಮನ್ನ ಅಷ್ಟು ಚೀಪ್ ಕಂಡ್ರಿ ನೀವು ಎಲ್ಲರೂ ಒಟ್ಟಾಗಿ. ನಾವು ಏನ್ ಮಾಡಿತ್ತಂತ ನೀವು ಅಷ್ಟು ನಮ್ಮನ್ನ ಚೀಪಾಗಿ ಕಂಡ್ರಿ. ನೀವು ಮಾಡೋದೆಲ್ಲ ಸರಿ, ದೊಡ್ಡ ದೊಡ್ಡ ಮಾತಾಡ್ತೀರಲ್ಲ, ನೀವು ಏನ್ ಬೇಕಾದ್ರೂ ಮಾಡ್ಬೋದಾ? ಇದನ್ನೇ ತೋರಿಸಿ ನಾನು ಏನ್ ಮಾಡ್ತೆ ನೋಡಿ. ನನ್ನ ಅಷ್ಟು ಚೀಪಾಗಿ ಕಂಡ್ರೆ ಅಲ್ಲ ನೀವು, ನಮ್ಗೆ ಏನ್ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳ್ತೀರಿಯಾ? ಡ್ರಿಂಕ್ಸ್ ಮಾಡೋದು ಇದು ಅಂಬೇಡ್ಕರ್ ಭವನನ? ನೀವು ಏನ್ ಬೇಕಾದ್ರೂ ಮಾಡಿದ್ರೆ ಯಾರು ಕೇಳುವವರು ಇಲ್ಲ ಅಂತವ. ಇದಕ್ಕೆಲ್ಲ ಎಂತ ಉತ್ತರ ಕೊಡ್ತೀರಿ? ಮಾಡುತ್ತಿದ್ದೇನೆ. ನನ್ನ ಮನೆ ಬ್ರಹ್ಮಾವರದ ತೆಂಕುಬಿರ್ತಿಯಲ್ಲಿ ಇದೆ. ಅಲ್ಲಿ ಒಂದು ಅಂಬೇಡ್ಕರ್ ಭವನ ಇದೆ. ಅಲ್ಲಿ ನಾನು ರಾತ್ರಿಗೆ 10:45 ಹೊತ್ತಿಗೆ ವಾಕಿಂಗ್ ಮಾಡುವಾಗ ಅಲ್ಲಿ ಹೋಗಿ ನೋಡುವಾಗ ತುಂಬ ಜನ ಸೇರಿದ್ದಾರೆ. ಅಲ್ಲಿ ನೋಡುವಾಗ ದಲಿತ ಸಂಘದ ಮುಖಂಡ ಶ್ಯಾಮರಾಜ್ ಬಿರ್ತಿ ಮತ್ತು ಅವನ ಸ್ನೇಹಿತರು ಸೇರಿ ಮದ್ಯಪಾನ ಮಾಡುತ್ತಿದ್ದಾರೆ. ಅದನ್ನು ನೋಡಿ ನನಗೆ ತುಂಬ ಬೇಸರವಾಗಿ ಹೋಗಿ ಕೇಳಿದೆ, ಇದು ನೀವು ಏನು ಮಾಡುತ್ತಿದ್ದೀರಾ? ಮದ್ಯಪಾನ ಮಾಡಬಹುದಾ? ಅಂಬೇಡ್ಕರ್ ಭವನದಲ್ಲಿ ಮದ್ಯಪಾನ ಮಾಡಬಹುದಾ ಅಂತ ಕೇಳಿದ್ದಕ್ಕೆ, ನಾವು ಏನು ಬೇಕಾದರೆ ಮಾಡ್ತೇವೆ, ನೀವು ಯಾರು ಕೇಳಲಿಕ್ಕೆ ಅಂತ